ಅಲ್ಲ ಮಿತ್ರ, ಅವಸರವಾಗಿ ಕರೆ. ನೀನು ಕರೆಯುವಾಗ ನಾನು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ರು ಆದಷ್ಟು ಬೇಗ ಓಡೋಡಿ ಬಂದಿದ್ದೇನೆ ಮಿತ್ರ. ನೋಡಿ ನಾನು ಎಣಿಸಿಕೊಂಡು ವ್ಯಾಪ್ತಿ ಪ್ರದೇಶದ ಹೊರಗೆ ಇದ್ದೀಯೇನು? ಹೌದಾ ಮಿತ್ರ? ಯಾವತ್ತು ನೀನೇ ಬಂದು ನನ್ನನ್ನು ಕರೆಯುವ. ಹೌದು, ಯಾಕಂದ್ರೆ ಬೇಗ ಹೇಳುವುದು ನೀನು. ಹೌದು. ಇವತ್ತು ಬೆಳಿಗ್ಗೆ 4ಕ್ಕೆ ಎದ್ದಿದ್ದೆ ನಾನು. ಹೌದಾ? ನಾನು ಸೋಮೇರಿ ಅಲ್ಲಪ್ಪ. ತಡಾದದ್ದು ಯಾಕೆ? ಅದು 4ಕ್ಕೆ ಎದ್ದು ಮತ್ತೆ ಅಲ್ಲೇ ನಿದ್ದೆ ಮಾಡಿದ್ದೆ. ಮತ್ತೆ ಎಂತದ್ದು ಕೆಲಸ ಇಲ್ಲ. ಹೌದು. ಕರೆಯುವ ಕಾರಣ ಒಂದುಂಟಯ್ಯ. ಏನು ಮಿತ್ರ? ಯಾವಾಗಲೂ ನಾವಿಬ್ಬರು ಒಟ್ಟಾರೆ ಇದ್ದವರು, ಗುರುಮಠದಲ್ಲಿ ವಿದ್ಯೆಯನ್ನು ಆರ್ಜಿಸಿಕೊಂಡವರು ಒಟ್ಟಿಗೆ ಇದ್ದೇವೆ. ಆದ್ರೆ ನೀನು ಗುರುಮಠದಲ್ಲಿ ಕಲ್ತು ಮುಂದೆ ಹೋಗಿ ಗುರುಗಳಿಗೆ ಪ್ರೀತಿಯ ಶಿಷ್ಯ ನೀನಾದಿ. ನಾನು ನಿನ್ಗಿಂತ ಮತ್ತು ಬುದ್ಧಿವಂತ. ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಒಂದೊಂದು ತರಗತಿಯಲ್ಲಿ 5 ವರ್ಷ ಕೂತ್ಕೊಳ್ತಿದೆ ಗೊತ್ತುಂಟ. ಆದ್ರೆ ನಮ್ಮ ಗುರುಗಳಿಗೆ ತಲೆಯೇ ಶುರಿ ಇಲ್ಲ ಮಿತ್ರ. ಈ ಗುರುಮಠಕ್ಕೆ ಗುರುಗಳು ಬರುವುದು ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಯನ್ನ ಕೇಳುವುದು. ಆ ಪ್ರಶ್ನೆಗೆ ನಾನು ಎದ್ದು ನಿಂತ್ಕೊಂಡು ಉತ್ತರ ಕೊಟ್ಟರೆ ಗುರುಗಳು ನಂಗೆ ನಾಯಿ ಹೊಡೆದಾಗೆ ಹೊಡಿತಾರೆ ಗೊತ್ತುಂಟ ಮಿತ್ರ. ನಂಗೆ ಗುರುಗಳು ಹೊಡೆಯುವುದು ಹಾಗೆ ಎನಿಸಿಕೊಂಡಿದ್ದಾರೆ. ಹೌದು ಮಿತ್ರ. ನೋಡು, ಮೊನ್ನೆ ದಿವಸ ಗುರುಮಠಕ್ಕೆ ಗುರುಗಳು ಬಂದು ಕೇಳಿದ್ರು, ಮಕ್ಕಳೇ ನೀವೆಲ್ಲರೂ ಭವಿಷ್ಯದಲ್ಲಿ ದೊಡ್ಡವರಾದ ಮೇಲೆ ಏನಾಗ್ತೀರಾ? ಗುರುಗಳಿಗೆ ಒಂದಿರ್ತದೆ ಆಸೆ. ಹೌದು. ಒಂದೊಂದು ವಿದ್ಯಾರ್ಥಿಗಳು ಒಂದೊಂದು ಉತ್ತರ ಕೊಟ್ಟರು. ಒಬ್ಬ ಹೇಳಿದ ನಾನು ದೊಡ್ಡವನಾದ ಮೇಲೆ ಶಿಲ್ಪಿ ಆಗ್ತೇನೆ ಅಂತ ಹೇಳಿದ. ಮತ್ತೊಬ್ಬ ಹೇಳಿದ ನಾನು ದೊಡ್ಡವನಾದ ಮೇಲೆ ದೇಶ ಕಾಯುವ ವೀರ ಯೋಧನಾಗ್ತೇನೆ ಅಂತ ಹೇಳಿದ. ಮತ್ತೊಬ್ಬ ಹೇಳಿದ ನಾನು ದೊಡ್ಡವನಾದ ಮೇಲೆ ಉತ್ತಮ ಸಂಗೀತಗಾರನಾಗ್ತೇನೆ ಅಂತ ಹೇಳಿದ. ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಉತ್ತರವನ್ನ ಕೊಟ್ಟರು. ನಂಗೆ ಮುಂದಿದ್ದು ಹೇಳಲಿಕ್ಕೆ ಸ್ವಲ್ಪ ನಾಚಿಕೆ ಆಗ್ತದೆ. ನಮ್ಮ ತರಗತಿಯಲ್ಲಿ ಸುಬ್ಬಿ ಇಲ್ವಾ? ನಮ್ಮ ಸುಬ್ಬಿ ಹತ್ರ ಗುರುಗಳು ಕೇಳಿದ್ರು, ಸುಬ್ಬಿ ನೀನು ದೊಡ್ಡವಳಾದ್ಮೇಲೆ ಭವಿಷ್ಯದಲ್ಲಿ ಏನಾಗ್ತೀಯ? ಅದಕ್ಕೆ ಸುಬ್ಬಿ ಎದ್ದಿಸ್ಕೊಂಡು ಹೇಳಿದ್ದು, ಗುರುಗಳೇ ಅವ್ರಿವ್ರೆಂತೆಲ್ಲ ದೊಡ್ಡ ಆಸೆಗಳು ನಂಗೆ ಎಂತ ಇಲ್ಲ ಗುರುಗಳೇ. ನಾನು ಭವಿಷ್ಯದಲ್ಲಿ ದೊಡ್ಡವಳಾದ್ಮೇಲೆ 2 ಮಕ್ಕಳ ತಾಯಿ ಆಗ್ತೇನೆ ಗುರುಗಳೇ. ಖಂಡಿತವಾಗಿ ಕೆಲವು ಹೆಣ್ಣು ಮಕ್ಕಳಿಗೆ ಆ ಯೋಗವೂ ಇರುವುದಿಲ್ಲ. ಹೌದು ಮಿತ್ರ. ಕೊನೆಗೆ ಗುರುಗಳು ನನ್ನನ್ನ ಕರೆದು ಕೇಳಿದ್ರು, ಏ ವಿಜಯ, ನೀನು ಭವಿಷ್ಯದಲ್ಲಿ ದೊಡ್ಡವನಾದ್ಮೇಲೆ ಏನಾಗ್ತೀಯ? ನಾ ಕೂಡಲೇ ನಿಂತ್ಕೊಂಡು ಹೇಳ್ದೆ, ಎಂಥ ಮಾತು ಕೇಳ್ಬಿಟ್ರಿ ಗುರುಗಳೇ, ಎಂಥ ಮಾತು ಕೇಳ್ಬಿಟ್ರಿ. ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಉಂಟು ಗುರುಗಳೇ. ಅವ್ರಿವ್ರಂತೆಲ್ಲ ದೊಡ್ಡ ಆಸೆಗಳು ನನ್ಗೇನಿಲ್ಲ. ನಾನು ಭವಿಷ್ಯದಲ್ಲಿ ದೊಡ್ಡವನಾದ್ಮೇಲೆ ಆ ಸುಬ್ಬಿಯ 2 ಮಕ್ಕಳ ಅಪ್ಪಯ್ಯನ ಆಸೆ ಗುರುಗಳೇ. ಒಂದೇ ಹಾಕ್ಬೇಕಾಗಿತ್ತು. ಹಾಗಲ್ಲ ಮಿತ್ರನಿಂದ ಪುತ್ರ ಲಾಭ. ಹಾಗೆಲ್ಲ ಹೇಳಬಾರದು. ಹೌದಾ? ಭವಿಷ್ಯದಲ್ಲಿ ಏನಾದ್ರೂ ಒಂದು ಗುರಿ ಇರಬೇಕಾಗ್ತದೆ. ಗುರಿ ಉಂಟು. ಭವಿಷ್ಯದಲ್ಲಿ ಆ ಸುಬ್ಬಿಯನ್ನ ಪ್ರೀತಿ ಮಾಡಿ ಮದುವೆ ಆಗುವುದೇ ನನ್ನ ಭವಿಷ್ಯದ ಗುರಿ. ಹೌದು. ಅವಳನ್ನೇ ಮದುವೆ ಆಗ. ಹೌದು. ಪ್ರೀತಿ ಮಾಡಿದೆ ಅಂತ ಆದ್ರೆ ಅವಳನ್ನೇ ಮದುವೆ ಆಗಬೇಕು. ಅವಳನ್ನ ಮರೀಲಿಕ್ಕೆ ಆಗುದಿಲ್ಲ ಮಿತ್ರ. ಬಿಡು. ಈಗ ಕರೆದಿರುವಂತ ಉದ್ದೇಶ ಏನು ಗೊತ್ತುಂಟಾ? ಏನು? ನಾನೀಗ ಹೊರಟಿರುವಂತದ್ದು ಕಾಡಿಗೆ. ಕಾಡಿಗೆ ಹೋಗ್ಲಿಕ್ಕೆ ನಾನೊಬ್ಬನೇ ಹೋಗುವುದು ಸರಿ ಅಲ್ವೇ ಅಲ್ಲ? ಮತ್ತೆ ಎಷ್ಟೊತ್ತಿಗೂ ನಿನ್ನ ಜೊತೆಯಲ್ಲಿ ನಾನಿರುವುದು. ನೀನೆಲ್ಲ ನಾನಲ್ಲಿ. ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ, ನಿಜ. ಮುಖದ 2 ಕಣ್ಣುಗಳಿದ್ದ ಹಾಗೆ ನಾವಿಬ್ಬರು. ಹೂಸು ವಾಸನೆ ಇದ್ದಾರೆ. ಸುವಾಸನೆ ಅದೇ ಇದ್ದು ನಾನು ಖುಷಿ ಹೇಳಿ ಅದು ತಪ್ಪ ಇರ್ಲಿ ಬಿಡು. ಹಾಗಿದ್ದವರು ಅಂತಿರುವಾಗ ಒಬ್ಬನೇ ಒಂದು ಸರಿಯಾಗ್ಲಿಕ್ಕಿಲ್ವೇ ಇಲ್ಲ. ಮತ್ತೆ ನನ್ನ ಅಪ್ಪ ಮೊದಲಾಗಿ ಹೇಳಿದ್ದಾರೆ, ಏನು ಮಿತ್ರ, ಒಬ್ಬನೇ ಕಾಡಿಗೆ ಹೋಗುವುದಾದ್ರೆ ನಾನು ಕಳುಹಿಸುವುದಿಲ್ಲ ಎನ್ನುವ ಹಾಗೆ. ಅದಕ್ಕಾಗಿ ನಿನ್ನನ್ನು ಕರ್ಕೊಂಡು ಹೋಗುದು. ಈಗ ನನಗೂ ಒಂದು ನಂಬಿಕೆ ಇಲ್ಲ. ಏನು ಮಿತ್ರ, ನಿನಗೆ ಕಾಡಂತ ಹೇಳಿದ್ರೆ ಭಯ ಇರಬಹುದು. ಯಾರಿಗೆ? ಬರ್ತೀಯೋ ಬರುವುದಿಲ್ವೋ? ಅಲ್ಲ, ಕಾಡಲ್ಲಿ ಭಯ ಪಡ್ಲಿಕ್ಕೆ ಎಂತ ಉಂಟು? ಕಾಡಲ್ಲಿ ಎಂತ ಉಂಟು ಅಂತ ಬೇಕಲ್ಲ ಭಯ ಪಡ. ಕಾಡಿನಲ್ಲಿ ಭೂತ ಅಂತದೆಲ್ಲ ಉಂಟ? ನಾನು ಭೂತ ಗೀತಕ್ಕೆಲ್ಲ ಹೆದರುವ ಮಗನೇ ಅಲ್ಲ. ಭೂತ ಬಂದ್ರೆ ಏನ್ ಮಾಡ್ತೀಯ? ಭೂತ ಬಂದ್ರೆ ಓಡಿ ಹೋಗ್ತೇನೆ. ಗೀತ ಬಂದ್ರೆ ಮನೆ ಕರ್ಕೊಂಡು ಹೆದರುವುದಿಲ್ಲ. ಅದಕ್ಕೆಲ್ಲ ಹೆದರುವುದಿಲ್ಲ, ಧೈರ್ಯ ಉಂಟು. ಕಾಡಿನಲ್ಲಿ ಮತ್ತೇನುಂಟು? ಅಷ್ಟೇ ಅಲ್ಲ, ಮೃಗಗಳಿರ್ತದೆ. ಎಂತೆಂತ ಮೃಗಗಳಿಗೆಲ್ಲ ನನ್ನ ರಾಶಿ ಗೊತ್ತುಂಟ? ಮೃಗಶಿರ. ಮೃಗಶಿರ ರಾಶಿಯಲ್ಲಿ ಹುಟ್ಟಿದವರು ಮೃಗಗಳಿಗೆ ಹೆದರುವುದೇ ಇಲ್ಲ. ಮೊನ್ನೆ ದಿವಸ ಘಟ್ಟದಲ್ಲಿ ನಾನು ಹುಲಿ ಹೊಡೆದ ವಿಚಾರ ಗೊತ್ತುಂಟ? ಹುಲಿಗೆ ನಾನು ಹೆದರು ಮಗ ಅಲ್ಲ, ಅದು ಗೊತ್ತುಂಟ? ಮೊನ್ನೆ ದಿವಸ ನಮ್ಮ ಮಾವ ನಂಗೆ ಹೇಳಿದ್ರು, ವಿಜಯ್ ನಮ್ಮೂರಲ್ಲಿ ಹುಲಿ ಬಂದಿದೆ, ಹುಲಿಯನ್ನು ಹೊಡಲಿಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಿದ್ರೆ ಅದು ನೀನೇ ಅಂತ ಹೇಳಿ ಹುಲಿ ಹೊಡಲಿಕ್ಕೆ ಮಾವ ಕರೆದ್ರು ಘಟ್ಟಕ್ಕೆ. ನೇರವಾಗಿ ಘಟ್ಟಕ್ಕೆ ಹೋದೆ. ಘಟ್ಟಕ್ಕೆ ಹೋಗುವಾಗ ಮಾವ ಹೇಳಿದ್ರು, ಈ ಬರಿಗೈಯಲ್ಲಿ ಕಾಡಿಗೆ ಹೋಗಿ ಹುಲಿಯನ್ನು ಹೊಡೆಯುವುದು ಬೇಡ ಅಂತ ಇಂಥ ದೊಡ್ಡ ಕತ್ತಿ ಕೊಟ್ಟು. ನಾನು ಹೇಳಿದೆ, ಮಾವ ಆ ಕತ್ತಿ ಎಲ್ಲ ಯಾಕೆ ಮಾವ, ಇದು ಉಂಟಲ್ಲ ತೋಳಲ್ಲ, ತೊಲೆ ಇದ್ರಲ್ಲೇ ಹೋಗಿ ಹುಲಿ ಹೊಡಿತೆ ಅಂತ ಹೇಳಿದೆ. ಮಿತ್ರ, ನೀನ್ ಯಾಕಾಕು ಮಿತ್ರ, ಮಧ್ಯರಾತ್ರಿ 12ರ ಸಮಯ, ನಿರ್ಜನ ಕಾಡಿನಲ್ಲಿ ಕತ್ತಲು. ಆ ಹುಲಿಯನ್ನ ಕೊಲ್ಲಬೇಕಂತ ನಾನೊಬ್ಬನೇ ಕಾಡೊಳಗೆ ಹೋದ ಮಿತ್ರ. ಕಾಡಿನಲ್ಲಿ ಹೋಗುವಾಗ ನಾಯಿ ನರಿಗಳ ಚೀರಾಟ ಯಾವ ರೀತಿ?
ನಾ ಹೆದರ್ಕೊಳ್ಳಿಲ್ಲ. ವ್ಯತ್ಯಾಸವೇ ಇಲ್ಲ. ಯಾತಕ್ಕೆ ನಾ ಅಲ್ಲ ಅಲ್ಲ ಹಾಗಲ್ಲ ಕೂಗುವುದಕ್ಕೂ ಈಗ ಮಾಡಿ ತೋರಿಸಿದ್ದಕ್ಕೂ ಒಂದು ಸ್ವಲ್ಪವೂ ವ್ಯತ್ಯಾಸ ಇಲ್ಲ ಅಂತ. ಹಾಗಂದ್ರೆ ನಾ ಎಂತ ನರಿ ಅಂತ ಹೇಳುದ? ಅಲ್ಲ ಪುಣ್ಯಾತ್ಮ. ಇರ್ಲಿ ಬಿಡು. ಹಾಗೆ ಮುಂದುವರೆತ ಹೋಗುವಾಗ ಮಧ್ಯೆ ಕಾಡಿನಲ್ಲಿ ಕಾಳಿಂಗ ಸರ್ಪ, ಇಂಥ ದೊಡ್ಡ ಕಾಳಿಂಗ ಸರ್ಪ. ಎಷ್ಟು ದೊಡ್ಡದು? ಇಂಥ ದೊಡ್ಡದಂದ್ರೆ ಇಂಥ ದೊಡ್ಡದೊಂದು ಇಷ್ಟು ದೊಡ್ಡದುಂಟು, ಇಲ್ಲಿಂದಲ್ಲಿ ಅಲ್ಲಿಂದಲ್ಲಿವರೆಗೆ ಇರ್ಬೋದು. ಅಂತ ದೊಡ್ಡ ಕಾಳಿಂಗ ಸರ್ಪ ಇಂಥ ದೊಡ್ಡ ಗೋಂಗ್ರ ಕಪ್ಪೆಯ ಬಾಯಿಗೆ ಬಾಯಿ ಹಾಕಿದ್ದು ಇಂಥ ಉಂಟು. ಆವಾಗ ಕಪ್ಪೆ ಕೂಗುವುದು ಆ ಕಾಳಿಂಗ ಸರ್ಪದ ಬಾಯಲ್ಲಿ. ಈಗ ಮತ್ತೆ ನೀನು ಅಭಿನಯ ಒಳ್ಳೆ ಉಂಟಂತ ಕಪ್ಪೆಗೆ ಹೋಲಿಸ್ಬೇಡ ನನಗೆ. ಇಲ್ಲಪ್ಪ. ಆವಾಗ ಮತ್ತೆ ಮುಂದೆ ಹೋದ ಮಿತ್ರ. ಮತ್ತೆ ಮುಂದೆ ಹೋಗುವಾಗ ಬೆಕ್ಕು, ಒಂದು ಗಂಡು ಕಾಳು ಬೆಕ್ಕು ಮತ್ತೊಂದು ಹೆಣ್ಣು ಕಾಳು ಬೆಕ್ಕು. ಗಂಡು ಕಾಳು ಬೆಕ್ಕು ಹೆಣ್ಣು ಕಾಳು ಬೆಕ್ಕಿನ ಹತ್ರ ಕೇಳುವುದು, ಅಂದ್ರೆ ಕೆಲವು ಸಂಭಾಷಣೆ, ಅವ್ರದ್ದು ಸಂಭಾಷಣೆ ಆಯ್ತು ಮಿತ್ರ. ಮತ್ತೆ ಮುಂದೆ ಹೋಗ್ತೀನಿ, ಹುಲಿ ಬಂತು. ಹುಲಿ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಉಂಟು. ನಾನು ಹುಲಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೆ. ನಾನು ನೇರವಾಗಿ ಒಂದು ಹೆಜ್ಜೆ ಮುಂದಿಟ್ಟೆ, ಹುಲಿಯು ಕೂಡ ಒಂದು ಹೆಜ್ಜೆ ಮುಂದಿಟ್ಟು. ಎಲ್ಲಿಂದ ಸಿಟ್ಟು ಬಂತೇನು ಮಿತ್ರ, ಹುಲಿಯ ಕೂದಲಿಗೆ ಕೈ ಹಾಕಿ ಪರಾಪರ ಹೊರದು ಬಿಸಾಡ್ದೆ. ಮತ್ತೆ ಅಷ್ಟು ಸಾಕುವಾಗ ಬೆನ್ನಿ ಬಂದು ಗೋಟೆ ಬಿದ್ದಾಗಾಯ್ತು ಮನೆ. ಯಾರು ಹೊಡೆದದ್ದು? ಎಂತಂತ ತಿರುಗಿ ನೋಡ್ತೆ, ಮಾವ ಇಂಥ ದೊಡ್ಡ ಹೆಡಿಮಂಡಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಮಾವನು ಬಂದಿದ್ದಲ್ಲ. ಪಕ್ಕದಲ್ಲಿ ನೋಡ್ತೇನೆ ಚಾಪಿ ಎಲ್ಲ ಹೊರಟು ಹೋಗಿದೆ. ಚಾಪೆ ಹಿಡ್ಕೊಂಡು ಹೋಗಿದೆ ಕಾಡಿಗೆ. ಅಜ್ಜಿಯ ತಲೆಯಲ್ಲಿ ಧಾರಾಕಾರವಾಗಿ ರಕ್ತ ಸುರಿತಾ ಉಂಟು. ಅಜ್ಜಿ ಸಹ ಬಂದಿದ್ದ ಕಾಡಿಗೆ. ನಾನು ನಿದ್ದೆ ಕೊಂಡಲ್ಲಿ ಹುಲಿ ಕೂದ್ಲಂತೆ ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ದ ಅಜ್ಜಿ ತಲೆ ಕೂದಲೆಲ್ಲ ಹೊರತು. ಆವತ್ತಿಂದ ನಾನು ಭೇಟಿ ದೊಡ್ಡ ಸಾಧನ ಮಾಡಿದವ ಅಲ್ಲ. ನೀವು ಮುಂದೆ ನೋಡಿದ್ರೆ ಧೈರ್ಯಕ್ಕಾಗಿ ನಾನಿದ್ದೇನೆ. ವಿನೋದಕ್ಕಾಗಿ ಹೇಳ್ತು ಮಿತ್ರ ಅಷ್ಟೇ. ಆ ಧೈರ್ಯಕ್ಕಾಗಿ ನೀ ಇದ್ದೀಯ ಅಂತ ಹೇಳಿದ್ರೆ ಕಾಡಿಗಲ್ಲ, ಎಲ್ಲಿ ಬೇಕಾದ್ರೂ ಇನ್ನೊಟ್ಟಿ ನಾ ಬರ್ತೇನೆ. ನೀನು ಇದ್ದೀಯ ಎನ್ನುವಾಗ ನಾನು ಹೊರಟಿದ್ದೇನೆ. ಹೌದು, ಇನ್ನು ತಡ ಮಾಡುವುದು ಸರಿಯಲ್ವೇ ಅಲ್ಲ. ನಮಗೆ ಬೇಕಾಗಿರುವಂತಹ ಆಯುಧಗಳನ್ನೆಲ್ಲ ಹಿಡಿದುಕೊಂಡು ನೇರವಾಗಿ ಕಾಡಿಗೆ